ನಮಸ್ಕಾರ. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮಕ್ಕೆ ನಿಮ್ಮ ಬಳಿ ಆದ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಈ ವೇದಿಕೆಯಲ್ಲಿ ಹಲವಾರು ಕಲಾವಿದರು ಬಂದು ತಮ್ಮ ಕಲೆಯನ್ನ ಪ್ರದರ್ಶಿಸಿ ಕರಾವಳಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿ ಪಸರಿಸಿದ್ದಾರೆ. ಅಂತ ಒಂದು ವೇದಿಕೆಯೊಂದಿಗೆ ಈಗ ಒಂದು ಹೊಸ ರಿಯಾಲಿಟಿ ಶೋ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಆಡಿಷನ್ ನಿಂದ ಹಲವಾರು ಗಾಯಕರು ಬಂದು ತಮ್ಮ ಪ್ರದರ್ಶನವನ್ನ ನೀಡಿ ಈಗ ಟಾಪ್ 32 ಕಂಟೆಸ್ಟೆಂಟ್ಸ್ಗಳ ಮುಂದಿನ ಸುತ್ತು ನಡೀಲಿಕ್ಕಿದೆ. ಸಿಂಗಿಂಗ್ ರಿಯಾಲಿಟಿ ಶೋ ಅಂದ ತಕ್ಷಣ ಆಂಕರ್ಸ್ಗೆ ಸಿಂಗಿಂಗ್ ಗೊತ್ತಿರಬೇಡವೋ, ಇಂಪಾರ್ಟೆಂಟ್ ಆರ್ ನಾಟ್, ಎಸ್ ಆರ್ ನೋ, ಬೇಕು ಅಂತ ಇಲ್ಲ ಅಂತ ಆದರೆ ನಾನಿದ್ದೀನಿ ಸೌಜನ್ಯ, ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಸೊ ದ್ಯಾಟ್ಸ್ ಫೈನ್ ವಿತ್ ಮೀ. ಆದರೆ ಗೊತ್ತಿರಲೇಬೇಕು ಅಂತ ಇದ್ರೆ ಆದರೂ ನಾನಿದ್ದೀನಿ, ನಾನು ಬಿಟ್ಟು ಹೋಗೋಳಲ್ಲ ಅಷ್ಟು ಸುಲಭದಲ್ಲಿ. ಆದರೆ ಇದರ ಜೊತೆಗೆ ಇದನ್ನು ಹೋಸ್ಟ್ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಕರಾವಳಿ ಕರ್ನಾಟಕದಲ್ಲಿ ಸಿಂಗಿಂಗ್ ಅಂದರೆ ಎಂಟರ್ಟೈನರ್ ಆಗಿರ್ಬೋದು, ನಿರೂಪಕರಾಗಿರ್ಬೋದು, ಟ್ಯಾಲೆಂಟ್ ಅಂತ ಹೇಳ್ಬೋದು. ಇವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಕಾಶ್ ಮಹಾದೇವನ್. பொர்லு ತುಳುನಾಡು ಎಂಚ ಸಾರಯ ಸಲದ ತಾಮರೆ ನಮ್ಮ ಭಾಷೆ ನಿಕ್ಲೇನ್ ಮಾತೆರೆಲ್ಲ ಮೋಕೆಡೆ ಎತ್ಕೊಂಡು ಸೌಜನ್ಯ ಇರೊಂಜಿ ಪಾತೆರ ಪಂಡರ್ ಅವಂತು ನೂದು ಸತ್ಯ. ನಮ್ಮ ಈ ವಿಶ್ವಡು ಓವೇ ಊರು ಓವೇ ದೇಶ ತಿರ್ಗೊಂಡು ಬತ್ತನಲ್ಲ, ನಮ್ಮ ಪುಟ್ಟುದಿನ ಈ ತುಳುನಾಡು, ಈ ಪೊರ್ಲುದ ತುಳುನಾಡ್ದ ಲೆಕ್ಕ ನಂಗೆ ಒವ್ವೇ ಊರ್ಲ ಆಯ್ರ ಸಾಧ್ಯನೇ ಇಜ್ಜಿ ಅಂಚಾದ ಈ ಪೊರ್ಲುದ ತುಳುನಾಡ್ದ ಪೆರ್ಮದ ಈ ಕಾರ್ಯಕ್ರಮ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಓಕೆ, ವೆರಿ ಗುಡ್ ಪ್ರಕಾಶ್. ಎಂಕ್ಲೆಗ್ ಪಂತೇರ್ ಪ್ರಕಾಶ್ ಬರೋಂದುಲ್ಲೇರು ಅಂಚಾನ್ ವೆಲ್ಕಮ್ ಲ ಮಲ್ದೆ ಅಂಡ ಒಂಜಿ ಕ್ವೆಶ್ಚನ್ ಕೇನೋಲಿಯೇ ಧಾರಾಳ ಈರ್ದಾನೆ ಮೂಲು ನಮ್ಮ ಮೂಲೆ ಅಪಂಡ ಅವು ಅವಳು ಬುಡ್ತಿಜಿ ಅಂಡ ಏರೆಗವಿ ಒಂತ ಕಿರಿಕಿರಿ ಹೊರ ಖುಷಿ ಆಗ್ಬಿಡು ಮೂಲ ಅಂಡ ರಗಾಲೆಜ್ಜಿ ನಂಗೆ ಪದವನೇರಿಜ್ಜಿ ಪದ ಶೋಕುಡೆ ಕೇನ್ನು ಉಂಟು ಕರೆಕ್ಟ್. ಅಂಡ ಇಂಕೊಂಜಿ ಪದ ಪನೋಡೊಂದು ಭಾರಿ ಆಸೆ ಉಂಡು. ಕೆನ್ ಐ ಸಿಂಗ್ ಈ ರೀತಿ ಪದವನ್ ಪರ ಇರೊಂಚೂರು ಕಾಪೋಡಾಪುಡು ಮಾತ್ರ ಪ್ಲೀಸ್. ನಮ್ಮ ಜಡ್ಜಸ್ನ ಕುಲು ಏಪ ಇರಡ ಪದ ಪನ್ರೆ ಪನ್ಪೇರು ಅಪಗೆ ಇರ್ಪನೋಲಿ. ಓಹ್ ಇರ್ ಪಂಡಿಲೆಕ್ಕ ಮರತೆ ಪೋಯ್ನಿ ಜಡ್ಜಸ್ ನಾಕ್ಲು. ಸೊ ವಿ ಹ್ಯಾವ್ ಟು ವೆಲ್ಕಮ್ ದ ಜಡ್ಜಸ್ ಆಫ್ ದ ಡೇ. ಪ್ರಕಾಶ್ ರೇ ಗೊತ್ತಿತ್ತಿಲೆಕ್ಕ ಫ್ರಮ್ ದಿ ಆಡಿಷನ್ಸ್ ಎಂಗ್ಲೊಟ್ಟಿಗೆ ಮೂಜಿ ಎಮಿನೆಂಟ್ ಜಡ್ಜಸ್ ಉಲ್ಲೇರು. ಫಸ್ಟ್ ಆಫ್ ಆಲ್ ದ ಪರ್ಸನ್ ಹುಸ್ ಮೇಡ್ ನೇಮ್ ಇನ್ ದ ಇಂಡಸ್ಟ್ರಿ. ಮ್ಯೂಸಿಕ್ ಅರೇಂಜರ್ ಆದಿಪ್ಪು, ಸೌಂಡ್ ಇಂಜಿನಿಯರ್ ಆದಿಪ್ಪು, ಹಂಸಲೇಖ ಇಂಚಿನ ಲೀಡ್ ಮ್ಯೂಸಿಕ್ ಕಂಪೋಸರ್ ನೊಟ್ಟಿಗೆ ವರ್ಕ್ ಮಾಡ್ತಂದಿಪ್ಪುನ ಕ್ಯಾಜೆಟಿನ್ ಡೈಸ್. ವೆಲ್ಕಮ್ ಯು ಸರ್. ಅಂಚೆರೆ ನಾನೊಂದು ಜಡ್ಜ್ ಆದ್ ಬೈದೇರು ಎಂಕಲ್ನ ತುಳುನಾಡಿಂದ ಎಂಪಂದ ಎಕಡೆ ತುಳುನಾಡದ ಪೆರ್ಮೆದ ಆರ್ ಗಿಟಾರಿಸ್ಟ್ ಅವಾರ್ಡ್ ಅಂಚೆನೆ ಮಸ್ತ್ ಸಿನಿಮಾಗು ಮ್ಯೂಸಿಕ್ ಅನ್ನು ಕೊಡ್ತೇರು. ಅಂಚೆನೆ ಮಸ್ತ್ ಕಲಾವಿದರ್ನ ಮಲ್ಲ ಗಾಯಕರ ಜೊತೆ ಗಿಟಾರ್ ವಾದನವನ್ನು ಮಲ್ತದೇರು. ಅಂಚೆ ನಮ್ಮ ಊರದ ಪೆರ್ಮೆದ ಮಿಸ್ಟರ್ ರಾಜ್ ಸರ್ ಎಂಕಲೊಟ್ಟಿಗೊಳ್ಳೇರು. ಅರೆಗ್ಲ ಎಂಕಲ್ ನಿಕ್ಲ ಮಾತೇರ್ನ ಪರವಾದ ಅರೇನು ಮೋಕೆಡೆ ಇತ್ತಂದಲ್ಲ. ವೆರಿ ನೈಸ್. ಇನ್ ಬಿಟ್ವೀನ್ ದ ಟೂ ಜೆಂಟಲ್ಮೆನ್ ನಮ್ಮ ಅಲ್ಲ ಅಕ್ಕ ಅಲಕ ಸುಬ್ರಹ್ಮಣ್ಯ ಅವರಿದ್ದಾರೆ. ಸೊ ವಿ ವೆಲ್ಕಮ್ ಯು ಟು. ಪ್ರಾರಂಭಿಸುವ ಮೊದಲು 1 ಮಿನಿಟ್. ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೇಡಮ್ ಒಂಜಿ ನಿಮಿಷ ಎಂಚಿನ ಭಕ್ತಿಗೀತೆ ಬಂತಾರ ಅಂಚತ್ ಬಹು ಕಾರ್ಯಕ್ರಮ ಇಪ್ಪನಾಗಲ್ಲ ಒಂಜಿ ಗುರು ಒಂಜಿ ಮೇನ್ ಸ್ಪಾಟೆಡ್ ಇಪ್ಪೇರು ಅಂಚ ಎಂಕ್ಲೆಗ್ ಗುರು ಮಾತ್ರ ಅತ್ತು ಗುರು ಅಣ್ಣ ಇಡೀ ಕರಾವಳಿ ಕರ್ನಾಟಕದ ಮಾತ್ರ ಅತ್ತಂದೆ ವಿಶ್ವಡ್ ಪುದರ್ ಮಲ್ತಿನ ಎಂಕಲ್ನ ತುಳುವೆ ಗುರು ಕಿರಣ್ is here with us as a special judge. Please put your hands together to our own Guru Anna, the Guru Kiran. Okay, Guru Anna nottige ಎಂಕಲ್ನ ಕುಡಂಜಿ ಜಡ್ಜ್ ಉಲ್ಲೇರಿ. He is going to judge the X factor of a singer. The singing ಮಾತ್ರ ಜಡ್ಜ್ ಮಲ್ಪನತ್ತು ಅಕಲ್ನ ಹಾವ ಭಾವ presentation, the overall presentation will be judged by our X factor man. That's our own ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಾದಂಥ ಶ್ರೀ ವಿಜಯನಾಥ್ ವಿಠಲ್ ಶೆಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ. ಹಾರ್ಡಿ ವೆಲ್ಕಮ್ ಟು ಯು ಸರ್. ಸೊ ಪ್ಯಾನಲ್ ಆಫ್ 5 judges ರೆಡಿ ಆದುಲ್ಲೇರು. 8 contestants for the first round. Akalla ready aduleru. So Prakash, if you are ready, we'll go to the first participant. 100% ready adulla. Anchane maata contestant nakligla enkulu
ಆಲ್ ದ ಬೆಸ್ಟ್ ಪನ್ನೊಂದು ಈ ಕಾರ್ಯಕ್ರಮವನ್ನು ಶುರು ಮಾಡ್ತದಲ್ಲ. ಓಕೆ. Hi. Firstly, congratulations. 32 are selected. You're the lucky ones and the talented, of course. Competition is the 32 to Surumaltonula. Actually, what we wanted is we wanted 24 for the first round. Mastana edde pantir. So we just wanted to give them one more opportunity. Nettu dada problem pannaga eliminate fast avandu punde. Dayavanna first episode elimination start maltonalla. ಸೊ ವೀಕೆಸ್ಟ್ ಪೋಪಿನ ಚಾನ್ಸ್ ಉಂಡು. ಸೀರಿಯಸ್ನೆಸ್ ಆತೆ ಜಾಸ್ತಿ ಉಪ್ಪುಂಡು ಫ್ರಮ್ ದ ಫಸ್ಟ್ ಎಪಿಸೋಡ್. ಸೊ ಯಾನಂಚ ಓದೊಂದು ಪೋಪೆ ಪುದರ್. ಸೊ ಒಂದು ಸಿಲೆಕ್ಟ್ ಆತಿನಕಲು ಆ್ಯಂಡ್ ಇನಿ ಒಂಜಿ ಎಪಿಸೋಡ್ ದೆಲ್ ಬಿ 8 singers singing. 8 singers ಒಂಜಿ ಎಲಿಮಿನೇಟ್ ಫಾರ್ ಶ್ಯೂರ್ ರೈಟ್. ಅದೆಲ್ಲ ದೇರ್ ನೋ ಡೌಟ್ಸ್. ಒಂಜಿ ಸೊ ಎವ್ರಿಬಡಿ ಹ್ಯಾಸ್ ಟು ಬಿ ಸೀರಿಯಸ್. ಯಾನ್ ಸಿಲೆಕ್ಟ್ ಆದಿನಕಲ ಮನ್ಪೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಬ್ಯಾಚ್ ಆಫ್ ಸಿಂಗರ್ಸ್. ದಟ್ಸ್ ಕೀರ್ತನ್ ಹೊಲ್ಲ, ಪ್ರಜ್ನಾಡಿಗ, ಕುಮಾರ್, ಚೇತ್ನ, ಆಮೇಶ್, ಕರುಣಾಕರ್, ರಜನಿ, ಆರ್ಸಿ ಆ್ಯಂಡ್ ಪ್ರಶಾಂತ್ ಕುಮಾರ್. ಮೊಕ್ಕಲು ಫಸ್ಟ್ ಎಪಿಸೋಡ್ ಪನೊಂದುಲ್ಲೇರು ನೆಟ್ಟು ಒಂಜಿ ಎಲಿಮಿನೇಟ್ ಆಪು. ಅಂಚನೆ ಸೆಕೆಂಡ್ ಎಪಿಸೋಡ್ ಇಟ್ ವಿಲ್ ಬಿ ಸಚಿತ್, ವೈಷ್ಣವಿ, ಶೆಲ್ಟನ್ ಪಿಂಟೋ, ಸವಿತಾ ಬಿ, ರಜತ್ ಹೆಗಡೆ, ವೈಷ್ಣವಿ ಕೆ, ರಜತ್ ನಾಯಕ್ ಅಂಡ್ ಲಹರಿ ಕೋಟ್ಯಾನ್. Third episode it will be Nitin, Mulki, Tanushri, Vivek, Chinmay Bhatt, Samat Shanai, Aira Acharya, Vinush Bharadwaj and Apurva. ನಾಲ್ನೇ ಎಪಿಸೋಡ್ UP ಸುಪ್ರೀತಾ, ಸಂತೋಷ್, ದೀಕ್ಷಾ ಶೆಟ್ಟಿ, ಅರ್ಚನಾ ಹೊಳ್ಳ, ನಿಹಾಲ್ ತೌರೋ, ನಿಶಾನ್ ರೈ, ಮೇಘಾ ಕೆ ಅಂಡ್ ಪ್ರಮೋದ್ ನಾಯಕ್. ನೆಟ್ ಆ್ಯಕ್ಚುಲಿ 4 ಡೆಫಿನೆಟ್ ಆದ ಕಮ್ಮಿ ಆಪೇರು ಆಯ್ತಾ ಬೊಕ್ಕ ವಿ ಆರ್ ಡಿಸೈಡಿಂಗ್. ಬಟ್ ಯೂಶ್ವಲಿ ಫಸ್ಟ್ ಎಪಿಸೋಡ್ ಮಾತಾಡ್ಲ ಪದ್ಯ ಪನ್ರೆ ಉಡುಪೇರು ಒಂದು ಆ್ಯಕ್ಚುಲಿ ಇನಿಷಿಯಲ್ ಆಡಿಷನ್ ರೌಂಡ್ ಮಾತಾಡ್ಲ ಪದ್ಯ ಪನ್ನಿನ ಹಿಡ್ದ ಹತ್ರ ಸಿಲೆಕ್ಷನ್ಸ್ ಫಾಸ್ಟ್ ಅವಡು. ವಿ ಆರ್ ನಾಟ್ ಪುಲ್ಲಿಂಗ್ ಇಟ್ ಟೂ ಲಾಂಗ್. ಸೊ ವಿ ನೀಡ್ ದ ಬೆಸ್ಟ್ ಪಂದ್. ಸೊ ದ ವೀಕೆಸ್ಟ್ ಪಿದಾಯ್ ಪೋಪಿನ ಚಾನ್ಸ್ ಉಂಡು. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಡೂ ದ ಬೆಸ್ಟ್. ಆಲ್ ದಿ ಬೆಸ್ಟ್. Namaskar once again. First of all, congratulations to all of you all. Gurenna Panlakene Mukul 32 mutta baidar. So that shows that you all have talent, and so I'm sure you must be very happy. This Namma TV Super Singers is going to be one of the most talked about programs, because whatever programs comes in Namma TV, people wait for such kind of programs. So Nikalna program angla janakulu wait pantu yepa now good singers are going to come. One thing I want to tell you is that you all are sitting here. I don't know what caste you all are from. You all speak Tulu, you all speak Kannada, you all speak Hindi. So we don't select on caste basis. I had got some mails where people had said that caste to select mantar. When people lose out, they start coming on excuses. So please just understand one thing, that as far as I'm concerned and as far as the judges are concerned,
they don't know what caste you are. We don't look at caste or anything or relations or friends, nothing of that sort. Nothing of that sort is been done over here. All our programs so far conducted over here is all based on talent only. Another thing which I want to tell you all is ಸುರುಟ್ ಜಡ್ಜಸ್ ನಕಲು ನಾನು ತಯವಾಡಿ ಏರ್ ಎಡ್ಡೆ ಪದ್ದ ಪನ್ಪೇರು ಸೆಲೆಕ್ಟ್ ಪನ್ಪೇರು ಇತ್ತೆ ಸೆಲೆಕ್ಷನ್ ಕ್ಲೋಸ್ ಆನಾಗ ಜನಕ್ಕೂ ಏರ್ ಮಿಸ್ಟೇಕ್ ಮನ್ಪೇರು ತೂಪೇರು ಮೋಸ್ಟ್ಲಿ ಅನ್ನಾಗ ಕಾಂಪಿಟೇಷನ್ ಟೈಟ್ ಆನಾಗ ವಿ ಲುಕ್ ಅಟ್ ಮಿಸ್ಟೇಕ್ಸ್ ಏರ್ ಮಿಸ್ಟೇಕ್ ಮನ್ಪೇರು ಅರೇನು ಬೇಕಾದ್ರೆ ಬಿಕಾಸ್ ಹೆಣ್ಮ ಜನ ಒಂದೇ ದೆಪ್ಪರ ಮಸ್ತ್ ಈಸಿ ಆಯ್ತು ಸುಲಭ ಆಯ್ತು ಸೊ ವಿ ವಿಲ್ ಓನ್ಲಿ ಲುಕ್ ಐ ಆಮ್ ಶೂರ್ ದ ಜಡ್ಜಸ್ ವಿಲ್ ಓನ್ಲಿ ಲುಕ್ ಅಟ್ ಮಿಸ್ಟೇಕ್ಸ್ ಏರ್ ಮಿಸ್ಟೇಕ್ ಮಾತ್ರ ಹಾಕ್ಲಿಕ್ಕೆ ಸುಲಭ ಆಪದು ಏರ್ ಎಡ್ಡೆ ಪದ್ದ ನಿಕ್ಕೆ ಲೆಂಚೆಲ್ಲ ಪಣೋದಿಲ್ಲ. So you all should be very, very alert and very active and seriousness should be there. Second thing, please don't give excuses. I find a lot of people saying, "Enke koda exam ittane and raate Bangalore itte raatra batte." That excuse doesn't help. That is only getting sympathy, which I don't like personally. Ikle onji devru onji chance korteru. You all have come up to this level, so you all should do your best and no excuses at all. And if you lose also, because losing is always winning. You keep that in mind. You can lose there. The next time, if you have a seriousness about your singing, next time you will nalla try matte mittu bare suran. So losing is always a winning first step towards winning. Keep that in mind. So have a sportsmanship spirit. Support your colleagues. Don't get jealous of each other. Don't say hope she sings back or he should sing back. Support because you learn from other people also. So when you lose out, nikul baaki dakul there dettar in yenanda nikulu next time must improve. That is that is the more important part. You should always think that why did I lose out? Go and ask the judges, sir, what a mistake dada and next time improvement poli. So that is called seriousness. So here it is not the question of winning. Here it is more exposure tikun. That is the more important part. And of course, winner is always the best. Winning is always the best thing. But this is a stepping stone for you all. And of course, we have Guru Anna over here, who's a very good music director. And if you all are definitely good, he would definitely like to give all of you a chance. So it is all up to you all, and please enjoy the particular setup we have for you all. This is a very remote place. There's a temple over here. Everything is pure. The air is very nice, and Namma TV team has done a very good job in setting up a good set over here. Anchada nikil nanla banga deppodau. So wish you all the best and have very good sportsmanship and Jai Hind. Thank you very much. Thank you. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕೇನ್ ಪ್ರಾಪರ್ಟೀಸ್, ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್, ಕೋ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಕಾರ್ತಿಕ್ ರೂಫಿಂಗ್ ಬ್ಯಾಂಗಲೋರ್, ಡ್ರೀಮ್ ಕಿಚನ್ಸ್ ಅಂಡ್ ಇಂಟೀರಿಯರ್ಸ್ ಕಂಕನಾಡಿ ಮ್ಯಾಂಗ್ಲೋರ್, ರಾಯಲ್ ಗ್ರೂಮ್ ಮ್ಯಾಂಗಲೋರ್, ಇಂದ್ರಾಣಿ ಅಮೃತ್ ಪ್ಯಾಲೇಸ್ ಮುಕ್ಕ ಮ್ಯಾಂಗಲೋರ್. ಇವರೆಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಈ ದಿನದ ಮೊದಲನೇ ಕಂಟೆಸ್ಟೆಂಟ್ ಅನ್ನ ಕರೀಲಿಕ್ಕಿದ್ದೇವೆ. ಪ್ರಕಾಶ್, 32 ಜನ ಕಂಟೆಸ್ಟೆಂಟ್ಸ್ ಉಳ್ಳೇರು ಅಂಡ ಒಂದೆಟ್ಟು ಮಾತಾ ಎಲ್ಯ ಪಂಡ ಕಿನ್ಯ ಪಂಡ ಅತಿ ಸ್ಮಾಲೆಸ್ಟ್ ಕಂಟೆಸ್ಟೆಂಟ್ ಆಫ್ ದ ಹೋಲ್ ಲಾಟ್ ಇಸ್ ದ ಫಸ್ಟ್ ಕಂಟೆಸ್ಟೆಂಟ್. ಬಾರಿ ಕ್ಯೂರಿಯಾಸಿಟಿ ಉಳ್ಳೇರು ಆರ್ ವೇದಿಕೆ ಬರ್ಪೇರು ಎಂಚ ಪದ ಪನ್ಪೇರು ಅಂದು ರೈಟ್. ಸೊ ಲೆಟ್ಸ್ ಕಾಲ್ ಅಪಾನ್ ದ ಫಸ್ಟ್ ಕಂಟೆಸ್ಟೆಂಟ್, ದಟ್ ಇಸ್ ಅಮೀಶ್ ಕುಮಾರ್. ಒಳಿತು ಮಾಡು ಮನುಜ ನೀರುದು 3 ದಿವಸ, ಒಳಿತು ಮಾಡು ಮನುಜ ನೀರುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಹೇ. ಹೌಲ ಹೌಲ
ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಗುಡಿ ಹೌಲ ಹೌಲ ಗರನಿ ಗರ ಗರನೆ ಗರನಿ ಗರ ಗರಣಿ ತಿರುಗಿದು ಧರಣಿ ನಿನ್ನ ನೋಡಿದರುಣಿ ಗರನಿ ಗರ ಗರಣಿ ತಿರುಗಿದು ಧರಣಿ ನಿನ್ನ ನೋಡಿದರುಣಿ ಲಲನಾಮನಿ ಗಜಗಾಮಿನಿ ಬಳ್ಳುಕು ನಡಿಗೆ ಕುಳುಕೋ ಜಡೆಗೆ ತಲೆ ತಿರುಗಿದೆ ತರಿವಿನ ತಿರುಗಿದೆ ಅಮಲಿರಲಿ ನಾಗವಲ್ಲಿ ಗರಣಿ ಗರ ಗರಣಿ ತಿರುಗಿದಿ ಧರಣಿ ನಿನ್ನ ನೋಡಿದರುಣಿ ಗರಣಿ ಗರ ಗರಣಿ ತಿರುಗಿದಿ ಧರಣಿ ನಿನ್ನ ನೋಡಿದರುಣಿ ಲಿರಿಕ್ಸ್ ಬಗ್ಗೆ ಸ್ವಲ್ಪ ಗಮನ ಬೇಕು ಅಲ್ವಾ? ಎಲ್ಲೆಲ್ಲಿ ಅಂತ ನಿನಗೆ ಗೊತ್ತು ತಪ್ಪೇನಾಗಿದೆ, ಲಿರಿಕ್ಸ್ ಎಲ್ಲಿ ತಪ್ಪಿದೆಯಾ ಅಂತ. ಸೊ ಲಿರಿಕ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊ. ಜೊತೆಗೆ ನಕಾರ ಪ್ರೊನೌನ್ಸಿಯೇಷನ್, ನಕಾರ ಬರ್ತಾ ಇದೆ, ನಕಾರ ಬರಬೇಕು, ಒಂದು ಸ್ವಲ್ಪ ನೋಡ್ಕೋದನ್ನು. ಕಟ್ಟದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನಸೀಳು ಮಿಂಚು ನಿನ್ನ ನಗೆಯ ಸಂಚು ಕಟ್ಟದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನಸೀಳು ಮಿಂಚು ನಿನ್ನ ನಗೆಯ ಸಂಚು ನಿನ್ನ ಪಾದ ಹೆಜ್ಜೆ ಇಡುವೆಡೆ ಭೂಕಂಪನ ಗುಟ್ಟಾಗಿ ನಡೆಯುತ್ತಿದೆ ಹೆದರಿದ ಬೆದರಿದ ನಿನ್ನ ಸೌಂದರ್ಯದ ವಯ್ಯಾರದ ಚಳಕೆ ಸಿಲುಕಿಯ ಸೂರ್ಯ ಹೌಲ ಹೌಲ ಗರಣಿ ಗರ ಗರಣಿ ತಿರುಗಿದಿ ಧರಣಿ ನಿನ್ನ ನೋಡಿದರುಣಿ ಗರಣಿ ಗರ ಗರಣಿ ತಿರುಗಿದಿ ಧರಣಿ ನಿನ್ನ ನೋಡಿದರುಣಿ ಲಲನಾಮನಿ ಗಜಗಾಮಿನಿ ಬಳ್ಳುಕು ನಡೆಗೆ ಕುಳುಕೋ ಜಡೆಗೆ ತಲೆ ತಿರುಗಿದೆ ತಲೆವಿನ ತಿರುಗಿದೆ ಅಮರಿನಲಿ ವಾವ್ ಅಮೀಶ್ ಏರು ಏತ್ತು ಪೊರ್ಲು ಪದ ಬಂಡಾರ ಬಂಡ ಎಂಕಂತೂ ಭಾರಿ ಖುಷಿ ಅಂಡ್ ಆಪ್ತ ರಕ್ಷಕ ಪಿಲ್ಮಡ್ ತೂವಂತಿಲಕನೆ ಆ ಪದ ಕೇನ್ಲಕ ಅಂಡ್ ನಮ್ಮ ಜಡ್ಜಸ್ ನಕ್ಲಿಗೆ ಎಂಚಾಂಡ್ ನಮಗೇನ್ ತೂಕನ ಎಸ್ ನಮ್ಮ ಅವ್ರದ ಪೆರ್ಮೆದ ರಾಜ್ ಸರ್ ಬೇರೆ ಪದ ಇರಿಗೆ ಎಂಚಾಂಡ್ ಅಂತ ಇರ್ಪ ನೋಡು. ಹಾಡು ಚೆನ್ನಾಗಿತ್ತು. ಗರನೆ ಗರಗರನೆ ಎಲ್ಲ ಕಡೆ ಬರಬೇಕಾದ್ರೂ ನೋಟ್ ಸ್ವಲ್ಪ ರೀಚ್ ಆಗ್ತಿರ್ಲಿಲ್ಲ, ಅಂದರೆ ಲೋ ಆಗ್ತಿತ್ತು ಏನೋ, ಇಟ್ ವಾಸ್ ಸೌಂಡಿಂಗ್ ಫ್ಲ್ಯಾಟ್. ಆಮೇಲೆ ಬಳುಕು ನಡೆಗೆ ಅಲ್ಲೆಲ್ಲ ಬರ್ತಾ ಚೆನ್ನಾಗಿ ಶ್ರುತಿ ಸೇರ್ತಾ ಇತ್ತು. ಪ್ರತಿ ಸಲ ಗರನೆ ಗರನೆ ಬರಬೇಕಾದ್ರೆ ಒಂದಾಗಿ ಸ್ವಲ್ಪ ಅದು ಸ್ಕೇಲ್ ಹೈ ಮಾಡ್ಕೊಳ್ಬೇಕಿತ್ತೋ ಏನೋ. ನೀವು ಒರಿಜಿನಲ್ ಪಿಚ್ಗೆ ಹಾಡಿದ್ರೆ ಸ್ಕೇಲ್ ಶಿಫ್ಟ್ ಮಾಡಿದರೆ ಇದು ಹೈ ಮಾಡಿದ, ಹಾಫ್ ನೋಟ್ ಲೋ ಮಾಡಿದೆ, ಲೋ ಮಾಡಿದ. ಓಕೆ, ಸಿ ಎಲ್ ಇದೆ ಪುನಃ ಬಿ ಮಾಡ್ಕೊಂಡ್ರೆ ಅಂತ, ಸಿ ಎಲ್ ಹಾಡಿದ್ರೆ ಚೆನ್ನಾಗಿತ್ತಾ ಅಂತ. ಓಕೆ, ಚೆನ್ನಾಗಿತ್ತು, ಗುಡ್ ಎಫರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಜಣ್ಣ. ಕೆಜಿಟನ್ ಸರ್ ಪ್ಲೀಸ್ ನಿಮ್ಮ ಒಪಿನಿಯನ್. ಓವರಾಲ್ ಸಾಂಗ್ ಎಂಜಾಯ್ ಮಾಡಬೇಕು ಅಂತ ಹೇಳಿದಾಗ ಐ ರಿಯಲಿ ಎಂಜಾಯ್ಡ್ ಇಟ್, ರಿಯಲಿ ಗುಡ್. ಬಟ್ ಇದರ ವಿಶೇಷತೆ ಏನು ಅನ್ನೋದನ್ನು ಗುರು ಸರ್ ಹೇಳಬೇಕು, ಯಾಕಂತ ಹೇಳಿದ್ರೆ ಅವರು ಈ ಹಾಡಿನ ಕಂಪೋಸರ್ ಆಗಿರೋದ್ರಿಂದ. ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯಕ್ಕೆ ವಂದನೆಗಳು. ಇತ್ತೆ ನಮ್ಮ ಮಹಾಗುರುಗಳು ಎಂಗ್ಲು ಬಂತ ಅಂಚನೆ ಈ ಫಿಲ್ಮ್ದ ಈ ಸಾಂಗ್ದ ಮುಖ್ಯ ರೂವಾರಿ ಎಂದು ಪನೋಲಿ ಮ್ಯೂಸಿಕ್ ಡೈರೆಕ್ಟರ್ ಆಯ್ನಂಚಿನ ನಮ್ಮ ಗುರುವಣ್ಣೆ ಎಂಗ್ಲೊಟ್ಟಿಗೆ ಗುರುವಣ್ಣ ಈರ ಒಪಿನಿಯನ್ ನೋಡು. ಎಸ್ ಸರ್, ಥ್ಯಾಂಕ್ ಯು ಸರ್. ಕಂಪೋಸ್ ಮಾಡಿದ ವಿಷ್ಣು ಸರ್ ಮಾಡಿದ ಜಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಬಂದಿದ್ರು.
he liked the song also. Padya Pandey book, the first word is that this has got a potential of getting a national award. That's show Pandit. ಈ ಪದ್ಯಗಳು highlight as more than singing it. Okay, practical composition more. There's an attitude, a character to the look. Not the abnormal character singing. So how character to it. It's a very tough song, but you have done a good job. Thanks. Actually, one is Nudupada Ninapada. Ninapada Ninapada. Nudupada Ninapada. One of the portions is I think a little more perfect. What's your age now? 14. 14 is really good. Keep practicing, do it. Okay, sir. ಥ್ಯಾಂಕ್ ಯು ಗುರಣ್ಣ, ಥ್ಯಾಂಕ್ ಯು ಸರ್. ಓಕೆ ಅಮೀಶ್ ಎಂಚಾಂಡ್ ಮಾತಿರಲ್ಲ ಮಾತು ಜಡ್ಜಸ್ಲ ಎಡ್ಡೆ ಒಪಿನಿಯನ್ ಕೊರಿಯರ್ ಎಂಚಾಂದ ಅವನಲ್ಲ ಮಸ್ತ್ ಖುಷಿ ಆತಲ್ಲ. ಬಾರಿ ಪೊರ್ಲದ ಪದ ಬಂತ ರೈಟ್ ಒಂಜಿ ಮೇನ್ ವರ್ಡ್ ಉಂಡು ಅವೇನವರ ಕುಡಾರ ಬಂದ್ಪಾರ ಏನೊಟ್ಟಿಗೆ ಸೇರಿದು. ಓಕೆ ರೆಡಿ? ಓಕೆ, ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ. ಜಾನಕಮ್ಮ ಹಾಡಿರೋ ಒನ್ ಆಫ್ ದ ಬೆಸ್ಟ್ ಸಾಂಗ್ ಇದು, ಸೆಮಿ ಕ್ಲಾಸಿಕಲ್ ಟೈಪ್ ಸಾಂಗ್. The way I can't say it's perfect. ಓಕೆ, ಅಮೀಶ್ ಅವರ ಸಾಂಗ್ ಅನ್ನ ಕೇಳ್ಕೊಂಡು ಬಂದ್ರಿ. ಈಗ ಈ ವೇದಿಕೆಯಲ್ಲಿ ಬರುವಂತ ಮುಂದಿನ ಕಂಟೆಸ್ಟೆಂಟ್ ಚೇತನ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ ಮುಂದಿನ ಹಾಡಿಗಾಗಿ. ಓವರ್ ಟು ಚೇತನ. ಎಲ್ಲ ನಿನ್ನ ಲೀಲಿತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲಿತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, तेरी आँखों की सिवा दुनिया में रखा क्या है, ये उठी सुबह जली, ये झुकी शाम ढली, तेरा जीना मेरा मरना इन्हीं पलकों की तरी.
ವಾ ಚೇತನ, ಸುಂದರವಾದಂತ ಗೀತೆಯನ್ನ ಹಾಡಿದ್ದೀರಾ. ಇಸ್ ಇಟ್ ಅ ಫಿಲ್ಮಿ ಸಾಂಗ್? ಯಾವ ಚಿತ್ರದ ಹಾಡು? ಸಂಧ್ಯಾ ರಾಗ ಫಿಲ್ಮ್ ಇದ್ದು ಎಸ್ ಜಾನಕಿ ಅವ್ರು ಹಾಡಿದ್ರು. ನನಗೆ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ, ಗೊತ್ತಿದ್ದವ್ರ ಹತ್ರ ಕೇಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸಂಗತಿಗಳು ತುಂಬಾ ಚೆನ್ನಾಗಿ ಹಾಡ್ತೀರಿ ನೀವು, ಎಸ್ಪೆಷಲಿ ಓಂಕಾರವೇ ಅನ್ನೋದು ಹಾಡಿದ್ರಲ್ಲ, ಆ ಜಾಗದಲ್ಲಿ ಸಂಗತಿಗಳು ತುಂಬಾ ಟಫ್ ಇದೆ, ಅದು ಸುಲಭದಲ್ಲ, ಅದು ತುಂಬಾ ಚೆನ್ನಾಗಿ ಅದನ್ನ ಹಾಡಿದ್ರಿ ನೀವು. ವರ್ಡ್ಸ್ ಕ್ಲಾರಿಟಿ ಏನೋ ಸ್ವಲ್ಪ ಕಡಿಮೆ ಅನಿಸ್ತು ನನಗೆ. ನಾಗದೇವತೆ ಅಂತ ಲಾಸ್ಟಿಗೆ ಒಂದು ಹಾಡುವಾಗ ಸ್ವಲ್ಪ ಫ್ಲ್ಯಾಟ್ ಹೋಯಿತು, ಅದರ್ವೈಸ್ ಸಿಂಗಿಂಗ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಇಟ್ಸ್ ಪರ್ಫೆಕ್ಟ್ಲಿ ಗುಡ್. ಹೆಚ್ಚಾಗಿ ನಾನು ಸಾಹಿತ್ಯಕ್ಕೆ ಗಮನ ಕೊಡೋದ್ರಿಂದ ಮಹಾಪ್ರಾಣಗಳ ಬಗ್ಗೆ ಸ್ವಲ್ಪ ನೋಡಿ. ಜೇಂಕಾರ ಅಂತಿದ್ದೀರ ಅದನ್ನು, ಝೇಂಕಾರ, ಅಭಿಮಾನ, ಇಟ್ಸ್ ನಾಟ್ ಅಭಿಮಾನ, ಈವನ್ ಕಂಠ, ದೊಡ್ಡ ಸೊ ಮಹಾಪ್ರಾಣಗಳ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಸ್ವಲ್ಪ ಎಲ್ಲೋ ಹೈಯರ್ ನೋಟ್ಸ್ ಬಂದಾಗ ಸ್ವಲ್ಪ ಕಷ್ಟಪಡ್ತಿದ್ದೀರಾ ಅಂತ ಅನ್ನಿಸ್ತಾ ಇತ್ತು. ಪ್ರಾಕ್ಟೀಸ್ ಆನ್ ದ್ಯಾಟ್, ಅದರ್ವೈಸ್ ಇಟ್ಸ್ ಗುಡ್. ಥ್ಯಾಂಕ್ ಯು ಅಲಕ. ಖೇನ್ ಪ್ರಾಪರ್ಟೀಸ್ ಕರೆಕ್ಟಾ? ನಮ್ಮ ಸೂಪರ್ ಸಿಂಗರ್ ರೈಟಾ? ಯೋಚನೆ ಮಾಡಿಬಿಡಿ ಸೌಜನ್ಯ, ನನಗೆ ಮತ್ತೆ ಸ್ವಲ್ಪ ಟ್ರೈನಿಂಗ್ ಕೊಡಿ. ಓಕೆ ರಾಜ್ ಸರ್ ಪ್ಲೀಸ್. ಜಾನಕಮ್ಮ ಹಾಡಿರೋ ಒನ್ ಆಫ್ ದ ಬೆಸ್ಟ್ ಸಾಂಗ್ ಇದು, ಸೆಮಿ ಕ್ಲಾಸಿಕಲ್ ಟೈಪ್ ಸಾಂಗ್. ನಂಗೆ ತುಂಬ ಇಷ್ಟ ಆಯಿತು. ಮೊದಲನೇ ಚರಣದಲ್ಲಿ ಬಿಗಿನಿಂಗಲ್ಲಿ ನೆಲೆಯಾದ ಒಂದು ಓಂಕಾರದ ಅಲ್ಲಿ ಒಂದು ಸ್ವಲ್ಪ ನಂಗೆ ಪಿಚ್ಚಿಂಗ್ ಪ್ರಾಬ್ಲಮ್ ಅಂತ ಅನಿಸಿತು, ಬಟ್ ಇಟ್ಸ್ ಮೈನರ್ ಪ್ರಾಬ್ಲಮ್, ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ. ಅದರ್ ದೆನ್ ದಟ್ ಇಟ್ ವಾಸ್ ಸೌಂಡಿಂಗ್ ವೆರಿ ಗುಡ್. ಓಕೆ ಥ್ಯಾಂಕ್ ಯು ಜಡ್ಜಸ್. ಎಂಕಲ್ನ ಎಕ್ಸ್ ಫ್ಯಾಕ್ಟರ್ ಜಡ್ಜ್ ಮಲ್ಪರೆ, ಎಂಕಲ್ನ ಸ್ಪೆಷಲ್ ಜಡ್ಜ್ ಉಲ್ಲೇರು ವಿಜಯಣ್ಣ ಇರೆಗೆನ್ ಚಾಂಡ್ ಮಿರ್ನ ಪರ್ಫಾರ್ಮೆನ್ಸ್. I think very good voice you got, and I like the song also. Only thing, if you smile a little bit more, I think you know, you look very stiff and scared in the stage. So then people also look at you. Anchane irena tupe. So once you smile, mantana padde nanlo onche ruchi varpundo. I think very nice, well sung, and I wish you all the best. Thank you. Thank you. Thank you so much. X Factor Judge Malpun Panpuna unde. Presentation really counts. So next time keep in mind, smile will add on to your points. Okay. To our Mahaguru, Guru Anna please. Namaste sir. Chetna, good singing shows you are trained, and you got a onji strength and weakness is your voice. You got an alto voice, so singing regular songs may be a problem for you. I think the pitch range differs in a style of singing, but this was amazingly good. Of course, I can't say it's perfect, but it's a lovely song and you have rendered it very well, and even your confidence in rendering was amazing. Sandhya, who's the composer of this? GK Venkatesh. Okay, good. And there's one more song in this same lyrics, the male portion. Gottuna? Do you know it? ಭೀಮಸೇನ್ ಜೋಶಿ ಅವರು ಹಾಡಿದ್ರು. ಅದು ನೆನಪಿದೆ ಟ್ಯೂನ್ ಅದು? ಜಾನಕಿ ಅಮ್ಮ ಅವ್ರದ್ದು ಹಾಡು. ಓಕೆ, ಅದು ನಂಬಿದೆ ನಿನ್ನ ನಾದ ದೇವತೆಯೇ. It's a different tune in the same film, same lyrics. Okay, good song. Keep it up. Any of the competition is tough. Keep going. Kane Properties presents Namma Super Singer Bale Pada Panle Onji Yelya break. We'll be back very soon. ನೀವು 1500 ಕಂಟೆಸ್ಟೆಂಟ್ಸ್ ಅಲ್ಲಿ ಫಿಲ್ಟರ್ ಆಗಿ 500 ಆಗಿ 500 ಇಂದ 125 ಆಗಿ 15 ಇಂದ 60 ಆಗಿ ಈಗ 30ಗೆ ಬಂದಿದ್ದೀರಿ. ಮ್ಯೂಸಿಕ್ ಇಡು ಪ್ರತಿಯೊಂದು ನೋಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಟೋಟಲ್ ಸರ್ಗಮ್ ಪಂತಿನ ವಾಸ್ ಟೋಟಲಿ ನಾಟ್ ರಿಲೆವೆಂಟ್ ಟು ದ ಸಾಂಗ್. Okay, going on to the next contestant. ಈ ವೇದಿಕೆಯಲ್ಲಿ ಈಗ ಅವರ ಹಾಡನ್ನ ನಿಮ್ಮ ಮುಂದೆ ಪ್ರದರ್ಶಿಸಲಿಕ್ಕೆ ಬರ್ತಾ ಇದ್ದಾರೆ ಕರುಣಾಕರ್. The next contestant, over to you guys. ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತಿ ಬಾಳಿ ನಿಲುಮೆಯ ಸಂಗೀತ, ಇಂದು ಮಿಲನದ ಸಂತೋಷ ಸುಖ ಸಂತೋಷ, ಶುಭ ಸಂದೇಶ ಸಂದೇಶ ಸಂದೇಶವು ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ
ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುಗುಣ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಯನೆ ಕಲೆಯನ್ನು ಸೆರೆ ಹಿಡಿದ ಗಾರಿ ಸಾದ ಪಮಸಾದ ಪಗರಿಸ ಸರಿದ ಪರಿಗ ಪದಸ ಶಿಲೆಯನೆ ಕಲೆಯಲ್ಲಿ ಸೆರೆ ಹಿಡಿದ ಕಲೆಯನು ಶಿಲೆಯಲ್ಲಿ ಕರೆಯುತ್ತಿದ್ದ ಹುಲಿಯಿಂದ ನೀತಿ ವಸನಾದ ತಂದ ಹೊಸ ರೂಪ ತಂದ ಕಲೆಗಾರನ ಹುಲಿಯಿಂದ ನೀತಿ ವಸನಾದ ತಂದ ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಹೀಗಲಾದ ಹಾಡಿ ಹೊಗಳುವುದು ಕುಣಿಯುವುದು ಎನ್ನುವ ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಸರಿ 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 ಸರಿದ ಸರಿದ ಸರಿ ಸರಿದ ಬನ ಸರಿದ ಸರಿಗ ಸರಿದ ಪರಿ ಸರಿಗ ಸರಿದ ಸಾದ ಸದ ಸಾದ ಸದ ಕರುಣಾಕರ್ ಸರ್ ಯು ಆರ್ ರಿಯಲಿ ಬ್ಲೆಸ್ಡ್ ಒನ್. ಥ್ಯಾಂಕ್ ಯು ಸರ್. ಎರಡೆರಡು ವಾಯ್ಸ್ ಇಟ್ಕೊಂಡು ಅಷ್ಟು ಸುಂದರವಾಗಿ ಹಾಡ್ತೀರಲ್ಲ. ಥ್ಯಾಂಕ್ ಯು ಸರ್. ನಾನು ಫಸ್ಟ್ ನೀವು ಹಾಡು ಶುರು ಮಾಡಿದಾಗ ಫಿಮೇಲ್ ವಾಯ್ಸ್ ಬಂದಾಗ ತುಂಬ ಖುಷಿ ಆಯಿತು. ಆಮೇಲೆ ಮೇಲ್ ವಾಯ್ಸಿಗೆ ಶಿಫ್ಟ್ ಮಾಡುವಾಗ ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಸ್ವಲ್ಪ ಫ್ಲಾಟ್ ಆಗಿ ಹೋಯಿತು. ಹೌದಾ? ಚೆನ್ನಾಗಿತ್ತು. ಆಮೇಲೆ ನರ್ವಸ್ ಆದ್ರಿ ನೀವು, ಟ್ರ್ಯಾಕ್ ಮಿಸ್ ಆಗಿಬಿಡ್ತು ಅನ್ಸುತ್ತಲ್ಲ, 2 ಬಾರ್ ಮಿಸ್ ಆಗಿಬಿಡ್ತು. ಅಲ್ಲಿಂದ ಮತ್ತೆ ಹೇಗೋ ಪ್ರಯತ್ನ ಮಾಡಿ ಏನೇನೋ ಮಾಡಿ ವಾಪಸ್ ತರಕ್ಕೆ ಟ್ರೈ ಮಾಡಿದ್ರಿ, ಬಟ್ ಆದರೂ ಕೂಡ ಆಗಿಲ್ಲ ಅದು. ಬಟ್ ನಿಮ್ಮ ಎಫರ್ಟ್ಸ್ಗಳನ್ನು ನಾನು ತುಂಬ ಮೆಚ್ಚುತ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಫಿಮೇಲ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಾಜ್ ಸರ್, ನಿಮ್ಮ ಅಭಿಪ್ರಾಯ ಕರುಣಾಕರ್ ಅವರಿಗೆ? ನೀವು 1500 ಕಂಟೆಸ್ಟೆಂಟ್ಸಲ್ಲಿ ಫಿಲ್ಟರ್ ಆಗಿ 500 ಆಗಿ 500ಇಂದ 125 ಆಗಿ 1500 60 ಆಗಿ ಈಗ 30ಗೆ ಬಂದಿದ್ದೀರಿ. ಎಸ್ ಸರ್. ನಿಮ್ಗೆ ಇದ್ರ ಬಗ್ಗೆ, ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಸೀರಿಯಸ್ನೆಸ್ ಇರಬೇಕಾಗಿತ್ತು. ನನಗೆ ಯಾಕೋ ಈ ಹಾಡು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕಂದರೆ ಫಸ್ಟ್ ಫಿಮೇಲ್ ನೀವು ಸ್ಟಾರ್ಟ್ ಮಾಡಿದಾಗ ಪಿಚ್ ಔಟ್ ಆಗಿತ್ತು. ಥ್ರೂಔಟ್ ಸಾಂಗು ನಿಮ್ಮದು ಶ್ರುತಿ ಇರಲಿಲ್ಲ. ನಾನೀಗ ಹೇಳ್ತಾ ಇದ್ದೇನೆ ಅಂತ ಬೇಜಾರು ಮಾಡಬೇಡಿ, ಯಾಕಂದರೆ ದಿಸ್ ಪ್ಲ್ಯಾಟ್ಫಾರ್ಮ್ ಮೀನ್ಸ್ ಅ ಲಾಟ್. ತುಂಬ ಜನ ಬಂದು ರಿಜೆಕ್ಟ್ ಆಗಿ ಹೋಗಿದ್ದಾರೆ. ನೀವು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಇರಬೇಕಾಗಿತ್ತು ಅಂತ ನನ್ನ ಭಾವನೆ. ನಮ್ಮ ಸೂಪರ್ ಸಿಂಗರ್ ಅನ್ನೋ ಈ ರಿಯಾಲಿಟಿ ಶೋಗೆ ಬಂದಾಗ ಸಾಂಗ್ ಸೆಲೆಕ್ಷನ್ ಆಗಿರಲಿ ಅಥವಾ ಈ ಸ್ಟೇಜಿಗಿರುವ ಗೌರವ ಆಗಿರಲಿ ಒಂದು ಸ್ವಲ್ಪ ನೋಡಬೇಕು. ಆ್ಯಕ್ಚುಲಿ ನನಗೆ ನೆನಪಿರೋ ಪ್ರಕಾರ ಲಾಸ್ಟ್ ರೌಂಡಲ್ಲೇ ಹೇಳಿದ್ವಿ ಅನಿಸುತ್ತೆ, ನೆಕ್ಸ್ಟ್ ರೌಂಡಲ್ಲಿ ಸ್ವಲ್ಪ ಟ್ರೈ ಮಾಡಿ ಆದಷ್ಟು ಮೇಲ್ ಸಾಂಗ್ಸನ್ನೇ ಹಾಡಿ, ಫಿಮೇಲ್ ವಾಯ್ಸ್ ಬೇಡ ಅಂತ ಹೇಳಿದ್ದು ನೆನಪು ನನಗೆ.
ಆದರೂ ನೀವು ಇದನ್ನು ಹಾಡಿದ್ದೀರಾ ಇವಾಗ. ನಿಮ್ಮ ಫಿಮೇಲ್ಗಿಂತ ಮೇಲ್ ವಾಯ್ಸ್ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಫಿಮೇಲ್ಗಿಂತ ಮೇಲ್ ವಾಯ್ಸ್ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ವೆರಿ ಡಿಸಪಾಯಿಂಟಿಂಗ್. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವಿಜಯಣ್ಣ ಇವರ ಅಭಿಪ್ರಾಯನ ಖಂಡಿತವಾಗಿಯೂ ಕೇಳಬೇಕು ಸರ್. ಸಿ ಎನ್ನ ಲೆಕ್ಕೋಡು ಈ ಲೆವೆಲ್ ಮಟ್ಟ ಪತ್ತಿನ ಬಂದಾಗ ಈ ಟ್ಯಾಲೆಂಟ್ ಉಂಟು ಗೊತ್ತಾಪ. ಓಕೆ, ಯು ಹ್ಯಾವ್ ಕಮ್ ಹಿಯರ್ ಟು ದಿಸ್ ಲೆವೆಲ್ 32 to start 450 to 32 ಬಂದ ಮಟ್ಟ ಮೀನ್ಸ್ ಯು ಹ್ಯಾವ್ ಟ್ಯಾಲೆಂಟ್. ಓಕೆ, ಇನ್ನು ರಡ್ಡು ವಾಯ್ಸ್ ಇದು ಪಂಪಿನ ಒಂದು ಸ್ಪೆಷಾಲಿಟಿ. ಇಟ್ ಈಸ್ ವೆರಿ ಗುಡ್ ಫಾರ್ ಆರ್ಕೆಸ್ಟ್ರಾಸ್. ಪೀಪಲ್ ವಿಲ್ ಲೈಕ್ ಇಟ್. ಜನಕ್ಕೆ ಆರ್ಕೆಸ್ಟ್ರಾಸ್ ಬಂದಾಗ ಒಂದು ಜನ ರಡ್ಡು ವಾಯ್ಸ್ ಬಂದಾಗ ಜನಕ್ಕೆ ಮಸ್ತ್ ಉಮೇದು ಹಾಕೊಂಡು ಮಸ್ತ್ ಖುಷಿ ಹಾಕೊಂಡು. ಬಟ್ ಇನ್ನು ಫೋಕಸ್ ಎಂಚಿನ ಆವಡೊಂದು ಇದು ಎನ್ನೋಡು ಇದಕ್ಕೆ ಪ್ಲೇಬ್ಯಾಕ್ ಸಿಂಗರ್ ಆವಡ ಅಥವಾ ಎಡ್ಡೆ ಸಿಂಗರ್ ಆವಡ ಪನ್ನಾಗ ದೆನ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್. ಬಟ್ ವಾಟ್ ದ ಜಡ್ಜಸ್ ವಾಸ್ ಸೇಯಿಂಗ್ ಪನ್ನಾಗ ಇನ್ನು ಫೀಮೇಲ್ ವಾಯ್ಸ್ ಇಸ್ ಬೆಟರ್ ದೆನ್ ದ ಮೇಲ್ ವಾಯ್ಸ್ ಅಂತ ಜನಕ್ಕೆ ಬಂದಿರ್ತಾರೆ. ಸೊ ಐ ಥಿಂಕ್ ಯು ಶುಡ್ ಕಾನ್ಸಂಟ್ರೇಟ್ on either selecting one of them and try to go to the level they go about it. ಥ್ಯಾಂಕ್ ಯು ವಿಜಯಣ್ಣ. ಮಹಾಗುರುಗಳು ಗುರುಣ್ಣ, ನಿಮ್ಮ ಅಭಿಪ್ರಾಯ ಕರುಣಾಕರ್ ಅವರಿಗೆ. Starting opening was superb. It started well. Classical ಕಲ್ತೊಂದಿಲ್ಲರ ಹಾಂ ಓಕೆ. ಈ ಸಾಂಗ್ ದಾಗ ಸೆಲೆಕ್ಟ್ ಮಾಡ್ತೇನೆ. ಹೌದಾದ ಗೊತ್ತಂಡ ಪಬ್ಲಿಕ್ ಬೇತಕ್ಲಿಗೆ ಪಾತ್ರಂಡ ನೀಕು ಈ ರೆಂಚಲ ಬನ್ಲಿ ಸರಿಗಮ ಮಕರಿಸ ಸರಿಗಮ ಪಂಡ. ಓಕೆ, ಅವು ಆ್ಯಕ್ಚುಲಿ ವಾಟ್ ವಾಸ್ ದ್ಯಾಟ್? ಸಾರಿಗಾಮ ಸದ ಸಾದ ಬಾಗರಿ ಸಾರಿಗಾಮ ಒಂದು ಆ್ಯಕ್ಚುಲಿ ಸಾರಿಗಾ ಪದದ ಸಾದ ಬಾಗರಿ ಸರಿಗರಿ ಗಾರೆ ಸಾರೆಗಾ ಮ್ಯೂಸಿಕ್ ಇಡು ಪ್ರತಿಯೊಂದು ನೋಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯೂಸಿಕ್ ಇಡು ಎಂಚ ಗೊತ್ತಿನ ಸ್ಲೈಟೆಸ್ಟ್ ಒಂಜಿ ಅರ್ಧ ಸೆಕೆಂಡ್ ಮಿಸ್ಟೇಕ್ ಮಾಡ್ತಂಡ ಮ್ಯೂಸಿಕ್ ಗೊತ್ತಿತ್ತಿನ ಎದೆರ್ತು ಬಂದ್ವೆ ಅವೇಂದು ಆ ಟೋಟಲ್ ಸರ್ಗಮ್ ಪಾತಿರ್ದಿನ ಟೋಟಲಿ ಪಂತಿನ ವಾಸ್ ಟೋಟಲಿ ನಾಟ್ ರಿಲೆವೆಂಟ್ ಟು ದ ಸಾಂಗ್. ದಟ್ ವಾಸ್ ನಾಟ್ ರಿಲೆವೆಂಟ್ ಟು ದ ಸಾಂಗ್. ಆ್ಯಕ್ಚುಲಿ ಕಲ್ಲೆ ಐಕೆ ಬಂದ್ಪೇನಿ ಕಲ್ಪೋಡು ಈಚಿನ ದಾದಾಪುಂಡು ಇಂಚಿನ ಸಾಂಗ್ ಪಡ್ನಾಗ ಇತ ಈವನ್ ಫಾರ್ ಹಿಸ್ ಏಜ್ ಹಿ ಈಸ್ ಅಬೌಟ್ 14 years. ಹಿ ಈಸ್ ಡನ್ ಮಿಸ್ಟೇಕ್ಸ್ ಬಟ್ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಮಿನಿಮಲ್ ಅಂದ ಆಪುಂಡು. ವೆನ್ ಈ ಇಂಚಿನ ಸಾಂಗ್ ಸೆಲೆಕ್ಟ್ ಮಲ್ಪನಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇತ ಪಣ್ಣಾಗ ಎವ್ರಿ ಮಿಸ್ಟೇಕ್ ಈಸ್ ಲೈಕ್ ಫಾರ್ ಎನಿ ಮ್ಯೂಷಿಯನ್ ಫಟ್ ತೋಜೊಂದು ಪೋಂಡು. ಸೊ ಎವ್ರಿ ಟೈಮ್ ಮಿಸ್ಟೇಕ್ ಮಾರ್ಕ್ಸ್ ಇಂದ ಕಟ್ ಮಲ್ ತೊಂಪೋಂಡ ಇಟ್ಸ್ ಎ ಅವು ಕುಡಂಜಿ ಬಂಡ್ಲೆ ಅದೇ ದರ ದರ ದಿರ ಧೀರ ದರ 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 ಅವೊಂಜಿ ತನದೆ ಗರಿ ಗರಿ ಗ ಸರಿ ರಿ ಸರಿ ದದೇವ್ ಪನ್ಲೆ ರಿಗ ರಿಗ ಪಪ್ಪ ಪಾ ಬ ಬ ಬ ಬ ಬ ಬ ಬ ಸರಿದ ಪಮ ಕರಿ ಸ ಸರಿಗಪ್ಪ ಮಗರಿ ಸರ್. ಓ ದಾದನ್ ಅಟ್ಲೀಸ್ಟ್ ಸರಿ ಸ ಸ ಸಾ ಸ ಸ ಸ ಸ ಸ ಸ ದ ದ ಸ ಸ ಸ ಸ ದ ದ ರಿ 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 ದ ದ ರಿ 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 ಬಗ ಸರಿ ಗ ರಿ ಸರಿ ಸದ ಸ ಗರಿ ಗರಿ ಸರಿ ಸದ ಅವಲ ಆಫರ್ಡ್ ಬದ ಒನ್ ಗ ಗರಿ ಗ ರಿ ಸರಿ ಸದ ಸ ದ ಬದ ಅವು ಪನ್ನಗ ಗರೆ ಸದ ಸರಿ ದ ಗ ಸರಿ ಗ ಬದ ದ ಪ ಬ ದ ಪ ಬ ಎವ್ರಿಥಿಂಗ್ ಇಸ್ ನೋಟ್. ದ ಬಂಡ ದ ದ ದ ಇಂದುವೇ ನೋಟ್ ಪೋಡು ದ ಬ ಬ ದ ಬ ಬ ದ ಬ ಬ ಗ ಗ ರೆ ರೆ ಸ ಗ 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 ರೇ ಗ ಗ ಗ ಸರಿ ರಿ ರಿ ಅವು ಪಕ್ಕ ಎವ್ರಿ ನೋಟ್ ಇಸ್ ಕೌಂಟೆಡ್. ಸರಿ ಗ ಮ ಪದ ನಿಶಾನ್ ಬಂದ್ರೆ ಅಪ್ಪಜಿ ಇಟ್ ಸೌಂಡ್ಸ್ ಟು ಕಾಮಿಡಿ ತೋಜುಂಡು ಮ್ಯೂಸಿಕ್ ದಕ್ಲೆಗೆ. ಮ್ಯೂಸಿಕ್ ಬಗ್ಗೆ ಗೊತ್ತಿದ್ದನ್ನಕ್ಲಿಗೆ ಓಕೆ, ಬಟ್ ಆ್ಯಕ್ಚುಲಿ ವೆನ್ ಯು ಕಮ್ ಟು ಎ ಕಾಂಪಿಟೇಷನ್ ಕರುಣಾಕರ್ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಆ್ಯಂಡ್ ಯು ಗಾಟ್ ಎ ಗುಡ್ ವಾಯ್ಸ್. ಯು ಹ್ಯಾವ್ ಟು ಗೋ ಟು ಸಮ್ ಕ್ಲಾಸ್, ಲರ್ನ್ ಮ್ಯೂಸಿಕ್. ಇತ್ತ ದಾದಾಪುಂಡು ಪಣ್ಣಗ ಪೊರ್ಲು ಕೇಂಡು ತಾಟಿ ಬೊಟ್ಟಿಯರು ದಟ್ಸ್ ಡಿಫ್ರೆಂಟ್. ಅವು ಬಿಡ್ದು ಸೀರಿಯಸ್ ಮ್ಯೂಸಿಕ್ ತುಂಡ ಪನ್ಪಿನಿ ಅರ್ಧ ಸೆಕೆಂಡ್ ಮಿಸ್ಟೇಕ್ ಆಂಡ ಏರಂಡ್ಲ ಮ್ಯೂಸಿಕ್ ಗೊತ್ತಿತ್ತೇನೆ ದೆತ್ತು ಬನ್ಬೆ ಮೂಲ್ ಮಿಸ್ಟೇಕ್ ಆತನೆ. ಸೊ ಯು ಗಾಟ್ ಎ ಗುಡ್ ವಾಯ್ಸ್. ಬೊಕ ಏಪಲ ಟ್ರ್ಯಾಕ್ಡ್ ಪಣ್ಣಗ ಮಿಸ್ ಆಂಡ ಯು ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಕಮ್ ಬ್ಯಾಕ್. ಒಂಜಿ ಮಿಸ್ ಮಲ್ಪರಬಲ್ಲಿ ಟ್ರ್ಯಾಕ್ ಪಂಡಿ ಸತಿಗೆ ಲೈವ್ ಮ್ಯೂಸಿಕ್ ಆತ್ತವು. ಸೊ ಅ ಫುಲ್ ಚರಣ ಔಟ್ ಪೋಂಡು ಈ ಸಾಂಗ್ ವೆನ್ ಗಿವಿಂಗ್ ದ ಮಾರ್ಕ್ಸ್ ಜಡ್ಜಸ್ ಕೊರ್ನಾಗ ಎವ್ರಿಥಿಂಗ್ ಸ್ಟಾರ್ಟ್ಸ್ ಕೌಂಟಿಂಗ್. ಸೊ ಕಾಂಪಿಟೇಷನ್ ಸೀರಿಯಸ್ ಒಪ್ಪನಾಗ ದಿಸ್ ಅ ವೆರಿ ಟಫ್ ಸಾಂಗ್ ಪಂಡಿಂಡ ಇಂಪ್ರೆಸ್ ಆಪುಜರ್ ಜಡ್ಜಸ್. ಟಫ್ ಸಾಂಗ್ ಎಡ್ಡೆ ಪಂಡ ಮಾತ್ರ ಇಂಪ್ರೆಸ್ ಆಪನಿ. ಓಕೆ, ಯು ಹ್ಯಾವ್ ಟು ಇಂಪ್ರೂವ್. ಐ ಸಜೆಸ್ಟ್ ಯು ಟು ಗೋ ಟು ಸಮ್ ಕ್ಲಾಸಿಕಲ್ ಕ್ಲಾಸ್. ಯು ಗಾಟ್ ಅ ಗುಡ್ ವಾಯ್ಸ್. ಅವೆನ್ ಡೆವಲಪ್ ಮಲ್ಪೋಡು. ಓಕೆ, ರೈಟ್, ಗುಡ್ ಕರುಣಾಕರ್. ಥ್ಯಾಂಕ್ ಯು ಗುರು ಸರ್. पूरे पिया है
पिया ಹೊಳ್ಳ ಸಣ್ಣದಿರುವಾಗಿ ಭಾಳ ತುಂಟಾಗಿದ್ದ ಅವನು ಯಾವ ಇದನ್ನು ಎಲ್ಲರಲ್ಲೂ ಪೋಖ್ರಿಯಾಗಿ ತುಂಬ ತುಂಟ ಹುಡುಗ ಅವನು. उड़ने लगा क्यों You got some magic in you. I don't know, I fell in love with the voice. ಈ ವೇದಿಕೆಗೆ ಇತ್ತೆ ಬರೋದಿಲ್ಲರು ಕೀರ್ತನ್ ಹೊಳ್ಳ ಬೇರೆ ಇಂಗ್ಲು ಸ್ವಾಗತ ಮಾಡ್ತಂದಲ್ಲ ಈ ಪರ್ವದ ವೇದಿಕೆಗೆ ಏರ್ನ ಪದ ಮಾತಿರೇಗ್ಲ. प्रीत की लत मोह ऐसी लागी हो गई मैं मतवारी भल भल जाऊं अपने पिया को है मैं जाऊं वारी वारी मोहे सुध बुध नाय रही तन मन की ये तो जागे दुनिया सारी बेबस और लाचार फिरूं मैं हारी मैं दिल हारी पीछा तेरा रंग तमें तो पीछा तेरा रंग तमें तो जिया दे रे रंग समय तो तू ही तो मौला तू ही आन मौला मेरे ले ले मेरी जान. ओरे पिया है ओरे पिया ओरे पिया है ओरे पिया ओरे पिया है ओरे पिया उड़ने लगा क्यों मन बावरा है आया कहाँ से ये हौसला रे ओरे पिया है ओरे पिया तना मन तना बना बुनती हवा बुनती हवा बूंदे भी तो आए नहीं बाज यहाँ सागिश में शामिल सारा जहां है हर जर्रे जर्रे भी ये इल्तिजार ओरे पिया ओरे पिया ओरे पिया ओरे पिया पिया है पिया
ಓಕೆ, ಕೀರ್ತನ್ ಹೊಳ್ಳ ಬಹಳ ಸುಂದರವಾದಂಥ ಗೀತೆಯನ್ನು ಹಾಡಿದ್ದೀರಾ. ಬಟ್ ಬಿಫೋರ್ ಕಮಿಂಗ್ ಟು ಯುವರ್ ಸಾಂಗ್, ನಿಮ್ಮ ವಿಟಿಯಲ್ಲಿ ನಾವು ನೋಡಿದ್ವಿ, ನೀವು ನೋಡ್ಲಿಕ್ಕೆ ತುಂಬ ಡೀಸೆಂಟ್ ಆಗಿದ್ದೀರಾ. ಆದರೆ ಚಿಕ್ಕ ಇರುವಾಗ ನೀವು ಸ್ವಲ್ಪ ಪೋಕ್ರಿ ಅಂತೆ, ಹೌದಾ? ನಿಮ್ಮ ಅಮ್ಮ ಹೇಳಿದ್ರು ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿನೇ ಪೋಕ್ರಿ ಅಂತೆ. ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತಿದೆ. ಕೀರ್ತನ್ ಹೊಳ್ಳ ಸಣ್ಣದಿರುವಾಗಿ ಭಾಳ ತುಂಟಾಗಿದ್ದ. ಅವನು ಯಾವ ಇದನ್ನು ಎಲ್ಲರೂ ಪೋಖ್ರಿಯಾಗಿ ತುಂಬ ತುಂಟ ಹುಡುಗ ಅವನು. ಪೋಖ್ರಿ ಬಿಟ್ಟದ್ದು ಯಾವಾಗ? ಮತ್ತೆ ಪೋಖ್ರಿ ಬಿಟ್ಟದ್ದು 8th ಆಗಿರ್ಬೋದು. 8th ವರೆಗೆ ಪೋಖ್ರಿ ಆಗಿದ್ರಿ? ಅಲ್ಲ 10th ಮುಟ್ಟ ಪೋಖ್ರಿ ಆಗಿದ್ರಿ, ಅದು ಗೊತ್ತಿದೆ. 10th ಮುಟ್ಟ ನಿಮಗೆ ಗೊತ್ತಿದ್ರೆ ಹಾಗಾದ್ರೆ ನಿಮಗೆ ಪೋಖ್ರಿತನದ ಬಗ್ಗೆ ಸಹ ಗೊತ್ತಿರ್ಬೇಕಲ್ಲ. ಮೊದಲು ಈಗ ಮರ್ತೋಯ್ತು ನಂಗೆ ಹೇಗೆ ಅಂತ. 10th ಮೇಲೆ ಮರ್ತೋಯ್ತು. ಈಗ ಯಾವ ಕ್ಲಾಸಲ್ಲಿ ಇದ್ದೀರಾ? ಈಗ ಫಸ್ಟ್ BCom. 3-4 ವರ್ಷದಲ್ಲಿ ಎಲ್ಲ ಪೋಖ್ರಿತನ ಬಿಟ್ಟು ಹೋಗಿದ್ದೀರಿ. ಓಕೆ, ಎನಿವೇಸ್ ಸೂಪರ್ ಸಿಂಗಿಂಗ್. ಜಡ್ಜಸ್ ಏನಂತಾರೆ ನೋಡೋಣ. ರಾಜ್ಗೋಪಾಲ್ ಸರ್ ಪ್ಲೀಸ್. Kirtan, first of all, I would like to congratulate you. Are sounding very good. Thank you. And one more thing, ನೀವು ಬಿಗಿನಿಂಗಿಂದ ಸೂಫಿಯಾನ ಸ್ಟೈಲೇ ಹಾಡ್ತಾ ಇದ್ದೀರಿ. ನಿಮ್ಮ ಫೇವ್ರೇಟ್ ಜಾನರ್ ಅದು ಹೇಗೆ? ಹೌದು ಸರ್, ಫೇವ್ರೇಟ್ ಸರ್. ಹಾಡ್ತೇನೆ ಸರ್, ಬಟ್ ಈಗ ಒಂದು ಸೂಫಿ ಮಾಡಿದ್ವಿ. ಫಸ್ಟ್ ಪ್ರಿಲಿಮ್ಸಲ್ಲೂ ಅದೇ ಹಾಡಿದ್ರಿ, ಆಮೇಲೆ ಸೆಕೆಂಡ್ ರೌಂಡ್ ಹಾಡಿದ್ರಿ, ಈಗಲೂ ಅದೇ ಹಾಡಿದ್ರಿ. ಬಟ್ ಯು ಆರ್ ಸೌಂಡಿಂಗ್ ಗುಡ್, ವೆರಿ ಗುಡ್. ವಿಬ್ರಾಟೋಸ್ ವೆರಿ ಗುಡ್. ಥ್ಯಾಂಕ್ ಯು. ಸ್ಮಾರ್ಟ್ ಪ್ಲೇಯರ್ ಅಲ್ವಾ? ಪೋಖ್ರಿ ಪ್ಲೇಯರ್, ಪೋಖ್ರಿ ಆ್ಯಂಡ್ ಸ್ಮಾರ್ಟ್ ಪ್ಲೇಯರ್. ಗುಡ್. ಖುಷಿ ಆಯಿತು ಸಾಂಗ್ ನಿಮ್ಮದು ಕೇಳಿದಾಗ, ನಿಮ್ಮ ವಾಯ್ಸ್ ಕೇಳಿದಾಗ. ಕಾಸ್ ಇಟ್ಸ್ ಟೂ ಗುಡ್. ಹಿಂದಿನ 2 ರೌಂಡಿನ ಸಾಂಗು ನಿಮ್ಮ ವಾಯ್ಸ್ ಆಗಲಿ ಕೇಳಿದಾಗ ಅದ್ರಲ್ಲಿ ಒಂಥರ ಮಜಾ ಇತ್ತು. ಅದು ಇವತ್ತು ಸ್ವಲ್ಪ ಮಿಸ್ಸಿಂಗ್ ಅನ್ನಿಸ್ತು ನನಗೆ. ಅದು ಯಾಕೆ ಏನು ಎತ್ತ ನೀವೇ ಹೇಳಬೇಕು ನಮಗೆ. ವೆದರ್ ಯುವರ್ ವಾಯ್ಸ್ ಇಸ್ ಸ್ಟ್ರೈನ್ ಅಥವಾ ಹೇಗೆ ಅಂತ ನೋಡ್ಬೇಕು. ನೀವು ಸ್ವಲ್ಪ ವಾಯ್ಸ್ ಬಗ್ಗೆ ಗಮನ ಕೊಡಿ. ಯಾಕಂದರೆ ಹಿಂದಿನ 2 ರೌಂಡಲ್ಲಿ ಇದ್ದಂಥ ಓಪನ್ ವಾಯ್ಸ್ ಈ ರೌಂಡಲ್ಲಿ ನನಗೆ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಒಳಗೊಳಗೇ ಇಟ್ಕೋತಾ ಇದ್ದೀರಾ ಆ ಸ್ಟ್ರೆಂತನ್ನ, ನಿಮ್ಮ ವಾಯ್ಸ್ ಸ್ಟ್ರೆಂತನ್ನು ಒಳಗಡೆ ಇಟ್ಕೋತಾ ಇದ್ದೀರಾ ಅನ್ನಿಸ್ತಾ ಇದೆ. ಸ್ವಲ್ಪ ಡೋಂಟ್ ಡೂ ದ್ಯಾಟ್. ಯು ಹ್ಯಾವ್ ಲವ್ಲಿ ವಾಯ್ಸ್, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಆ್ಯಂಡ್ ಸ್ವಲ್ಪ ಲೋವರ್ ನೋಟ್ಸ್ ಬಗ್ಗೆ ಗಮನ ಕೊಡಿ. ಲೋವರ್ ನೋಟ್ಸ್ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ, ಅದು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಥ್ಯಾಂಕ್ ಯು ಅಲಕ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಕ್ಯಾಜೆಟಿನ್ ಡೈಸ್ ಪ್ಲೀಸ್. ಟೋಟಲ್ ಸಾಂಗ್ ಪಿಚ್ ತುಂಬ ಲೋ ಆಯಿತು ಅಂತ ಅನಿಸ್ತು ನನಗೆ. ಏನಾದರೂ ಲೋ ಮಾಡಿದ್ರೆ ಸರ್. ಯಾಕಂದ್ರೆ ಒರಿಜಿನಲ್ ಸಾಂಗ್ ಅದು ತುಂಬಾ ಹೈ ಪಿಚ್. ಒಂದು ಪರವಾಗಿಲ್ಲ, ನೀವು ಮಾಡೋದಾದ್ರೆ ಮೇ ಬಿ 1 ಸೆಮಿಟೋನ್ ಆರ್ 2 ಸೆಮಿಟೋನ್ಸ್ ಲೋ ಮಾಡ್ಬೋದು. ಹೌದಾ? ಮೇ ಬಿ ನನಗನ್ಸುತ್ತೆ ನೀವು ಜಾಸ್ತಿ ಮಾಡಿದಿರ ಅನ್ಸುತ್ತೆ. ಅಂದ್ರೆ ಅದೇ ಮನೆಯಲ್ಲಿ ಮಾಡುವಾಗ ಇದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಮೈಕಲ್ ಗೊತ್ತಾಯ್ತು ನಂಗೆ ಇದು ಲೋ ಆಯ್ತು ಅಂತ. ಓಕೆ, ಹಾಗೆ ಮಾಡಬಾರ್ದು ಇನ್ನು ಮುಂದೆ. ಓಕೆ ಸರ್. ಏನಂದ್ರೆ ನಿನ್ನ ವಾಯ್ಸ್ ಹೈ ಪಿಚ್ಚಲ್ಲಿ ಇರುವಾಗ ತುಂಬಾ ಚೆನ್ನಾಗಿ ಕೇಳುತ್ತೆ. ನೋಡಿ ಅಲಕ ಅವ್ರು ಹೇಳಿದ್ರು, ಹೌದಾ? ಹೋದ ಸಲ ಏನ್ ನೀವು ಹಾಡಿದ್ರಿ ಆ ಎನರ್ಜಿ ಇವತ್ತು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟ್, ಅದು ತುಂಬಾನೇ ಲೋ ಆಯ್ತು. ಕೆಲವು ನೋಟ್ಸ್ಗಳು ಸಿಗ್ತಾ ಇರ್ಲಿಲ್ಲ. ಬಟ್ ಪಿಚ್ಚಿಂಗ್ ಚೆನ್ನಾಗಿದೆ ನಿಮ್ದು, ಸಿಂಗಿಂಗ್ ಸ್ಟೈಲ್ ಚೆನ್ನಾಗಿದೆ. ಥ್ಯಾಂಕ್ ಯು. ವಿಜಯ್ ಅಣ್ಣ ಏನ್ ಹೇಳ್ಲಿಕ್ಕಿದ್ದಾರೆ ನೋಡೋಣ. I didn't see you getting involved in the song so much. You were looking at the judges more. ಪದ್ಯ ಬಂದಾಗ ಈಗ ಸಾಂಗ್ ಇನ್ವಾಲ್ವ್ಮೆಂಟ್ ಇಂದ ಕಮ್ಮಿ ಇತ್ತು ನಿನ್ನ. ಸೊ ಐ ವಾಸ್ ವಾಚಿಂಗ್ ಯು ಆರ್ ಲುಕಿಂಗ್ ಅಟ್ ಮೋರ್ ಬಾದರ್ಡ್ ಲೈಕ್ ಜಡ್ಜಸ್ ರಿಯಾಕ್ಷನ್ ಇಂಚಂಡು ಅಂಚೆ ಹೆಂಗೆ ಚೋಜನ್ ಹೆಂಗೆ. ಸೊ ಐ ಥಿಂಕ್ ಯು ಶುಡ್ ಗೆಟ್ ಇನ್ವಾಲ್ವ್ ಮೋರ್ ಆ್ಯಂಡ್ ನಾಟ್ ಬಾದರ್ ಅಬೌಟ್ ವಾಟ್ ಪೀಪಲ್ ಲುಕ್ ಅಟ್ ಇಟ್. ಆ್ಯಂಡ್ ಐ ಥಿಂಕ್ ಯು ಗಾಟ್ ವೆರಿ ಗುಡ್ ಟ್ಯಾಲೆಂಟ್ ಆಲ್ಸೋ. ಯು ಶುಡ್ ಪುಟ್ ಸಮ್ ಸ್ಟೈಲ್ ಇನ್ ಯುವರ್ ಸಿಂಗಿಂಗ್. ಐ ಥಿಂಕ್ ಯು ಶುಡ್ you look smart also. So you should be a performer. Yes. And I wish you all the best. You have come to such a big round, to the 4th round. So thank you. Let's hear it from the music legend Guruvana please. I love the song. So you started the song. Actually, initially Surumalpanaga getting into the pitch you took some time. Yes. I think you're a little sharp while you entered. The second half was brilliant. Thank you. Plus point voice style. Yes. Thank you. You got some magic in you. I don't know. I fell in love with the voice. Thank you, sir. Thank you so much. The improvements what you have to do is clarity of singing. Yes. Singing notes as well as the lyrics. Yes. It should be you must ningua and verada. So basically you have to be more out. I think it already came in the comment. Yes. The second thing is the low notes. You have to work a little more on the low notes. Okay, sir. Pitching was perfect. Even in the lows, the pitching was perfect, but the depth was not there. Yes, while you sing the low, you have to have that punch in the voice.
ಓಕೆ ಸರ್ ಓಕೆ Otherwise, I don't know. I loved you particularly. Good. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ದ ಕಾರ್ಯಕ್ರಮ ಪವರ್ಡ್ ಬೈ ಮಲೈಕಾ ದ ಸಾರಿ ಶಾಪ್ ಅಂಡ್ ಸಿಟಿಡೆಲ್ ಡೆವಲಪರ್ಸ್. ವಿಲ್ ಬಿ ಬ್ಯಾಕ್ ವೆರಿ ಸೂನ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಡೋಂಟ್ ಗೋ ಎನಿವೇರ್. ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. I did loved it. I couldn't. It's a little overdue, but it was ತೂನಾಗ ಒಂಜಿ ಸಿಂಗರ್ಡ ಪ್ರತಿ ಸಿಂಗರ್ಡ ತೂನಾಗ there should be a mannerism. I think this was more like a mannerism.